ಮಂಗಳೂರಿನ ಬೋಳೂರು ಕಲ್ಲಾವು ಬಳಿಯ ಶ್ರೀ ನಾಗರಕ್ತೇಶ್ವರಿ ಗುಳಿಕಾ ಸಾನ್ನಿಧ್ಯದ ಪ್ರಥಮ ವರ್ಷದ ನೇಮೋತ್ಸವವು ಇದೇ ಬರುವ ಏಪ್ರಿಲ್ 24ರಿಂದ 27ರವರೆಗೆ ನಡೆಯಲಿದೆ. ಈ ಬಗ್ಗೆ ಶ್ರೀ ನಾಗರಕ್ತೇಶ್ವರಿ ಗುಳಿಕಾ ಸಾನ್ನಿಧ್ಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಜಿಎ ಬೋಳೂರು ಮಾತನಾಡಿ, ಶ್ರೀ ಕ್ಷೇತ್ರದಲ್ಲಿ ಏಪ್ರಿಲ್ 24ರಂದು ಸ್ಥಳಶುದ್ಧಿ ಮತ್ತು ಮಹಾಗಣಪತಿ ಹೋಮ, ಶ್ರೀ ದೈವರಾಜ ಬಬ್ಬುಸ್ವಾಮಿ ದೈವದ ದರ್ಶನ, ಶ್ರೀ ನಾಗದೇವರಿಗೆ ತನು ತಂಬಿಲ ಆಶ್ಲೇಷ ಪೂಜೆ, ಅನ್ನ ಸಂತರ್ಪಣೆ, ಸಂಜೆ 4 ಗಂಟೆಗೆ ಭಂಡಾರ ಏರುವುದು, ರಾತ್ರಿ 9:30ಕ್ಕೆ ಶ್ರೀ ರಕ್ತೇಶ್ವರಿ ದೈವದ 16 ಕಟ್ಟಲೆಯ ಗಗ್ಗರ ಸೇವೆ ನಡೆಯಲಿದೆ. ಈ ಪುಣ್ಯ ಕಾರ್ಯದಲ್ಲಿ ಭಕ್ತರು ಪಾಲ್ಗೊಂಡು ತನು ಮನ ಧನದಿಂದ ಸಹಕರಿಸಿ ಎಂದರು. ಇನ್ನು ಏಪ್ರಿಲ್ 25ರಂದು ಗುಳಿಗ ದೈವದ ಗಗ್ಗರ ಸೇವೆ ಹಾಗೂ ಏಪ್ರಿಲ್ 27ರಂದು ಶ್ರೀ ನಾಗದೇವರಿಗೆ ತನು ತಂಬಿಲ ಪುನರ್ ಶುದ್ಧೀಕರಣ, ದೈವಗಳಿಗೆ ಪಂಚಪರ್ವ ಹಾಗೂ ಸಂಜೆ 6 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಶ್ರೀ ನಾಗರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯ ಬೋಳೂರು ಕಲ್ಲವು ನೆತ್ತ ಕ್ಷೇತ್ರದ ಮುಕ್ಕಲ್ದಿಲ ಅಧ್ಯಕ್ಷರಲಾದ ಅನುಲ್ನೆ ಪುರಾತನ ಕಾಲೋಡು ಈ ಒಂಜಿ ಜಾಗೆಡು ಶ್ರೀ ನಾಗದೇವಿಯರು ಅಪ್ಪರಕ್ತೇಶ್ವರಿ ಗುಳಿಗನ ಸಾನ್ನಿಧ್ಯ ಬಿತ್ತು ಅವು ಮನ್ನಡು ಮನ್ನಾದ ಕೋದಿತ್ತಂಡು ಆರೂಢ ಪ್ರಶ್ನೆ ಚಿಂತನೆ ಕಾನ ಅಂಚನೆ ದೈವರಾಜ ಬಬ್ಬುಸ್ವಾಮಿನ ಅಪ್ಪನೆದ ಪ್ರಕಾರ ಈ ಒಂಜಿ ಜಾಗೆಡು ನಾಗದೇವಿಯರು ಅಪ್ಪರಕ್ತೇಶ್ವರಿ ಕ್ಷೇತ್ರಪಾಲೆ ಅಂಚನೆ ಜಾಗಡು ರಾವುಗುಲಿಗೆ ಉಲ್ಲೇರು ಪನ್ಪನಂಚಿನ ದೈವಲು ಉಲ್ಲ ಪನ್ಪನ ಎಂಕ್ಲೆಗ್ ತಿರಿದ ಬೈದಲ್ಲಿ ಕರೆನ ವರ್ಷ ಕೊರೋನಾದ ಟೈಮುಡೆ ದೈವದೇವಿಯರ್ನ ಬ್ರಹ್ಮಕಲಶೋತ್ಸವ ದೃಢ ಕಲಶ ದೈವದ ದರ್ಶನ ಸೇವೆ ಮಾತನಾಡುತ್ತದೆ ಬಂದುಲೆ ಒಂದುವೆ ಏಪ್ರಿಲ್ ತಿಂಗಳು 24 ಮತ್ತು 25 2 ದಿನ ಕ್ಷೇತ್ರೋಡು ಸುರುತ ವರ್ಷದ ನೇಮೋತ್ಸವ 24 ತಾರೀಕಿದಾನಿ ಶನಿವಾರದಾನಿ ಕಾಂಡ ಬೊಲ್ಪುಗು ಸ್ಥಳ ಶುದ್ಧಿ ಮಹಾಗಣಪತಿ ಹೋಮ ಬಬ್ಬುಸ್ವಾಮಿನ ದರ್ಶನ ಸೇರಿ ಅಂಚನೆ ನಾಗದೇವರಿಗೆ ತನು ತಂಬಿಲ ಅಶ್ಲೇಷ ಪೂಜೆ ನಡೆಪೆರೆ ಉಂಡು ಅಂಚನೆ ಅನ್ನ ಸಂತರ್ಪಣೆ ನಡೆಪೆರೆ ಉಂಡು ಬಯ್ಯ 4 ಗಂಟೆಗೆ ದೈವದ ಕಲಜತ್ತದು ರಾತ್ರಿ 9 ಗಂಟೆಗೆ ಅಪ್ಪೆ ರಕ್ತೇಶ್ವರಿನ 14 ವರ್ಷದ ನರ್ತನ ಸೇವೆ ನೇಮೋತ್ಸವ ನಡೆಪೆರೆ ಉಂಡು 25 ತಾರೀಕಿಗೆ ಐತರ್ದಾನಿ ಮಧ್ಯಾಹ್ನದ 12 ಗಂಟೆಗೆ ಜಾಗದ ರಾವುಗುಲಿಗನಲ ಸೇವೆ ಈ ಒಂದು ಕ್ಷೇತ್ರ ನಡೆಪೆರೆ ಉಂಡು.